ಅಭಿವೃದ್ಧಿಯನ್ನು ತರುವಂತಹ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಬ್ರಹ್ಮಕಲಶದ ಪೂರ್ವವಾಗಿ ಇಲ್ಲಿನ ಆಗಬೇಕಾದ ಎಲ್ಲ ಕೆಲಸಗಳಿಗೆ ವೇಗ ಕೊಡಲಿಕ್ಕೆ ಬೇಕಾಗಿ ಇವತ್ತು ಬ್ರಹ್ಮಕಲಶೋತ್ಸವದ ಕಾರ್ಯಾಲಯವನ್ನ ಇವತ್ತು ವಿದ್ಯುಕ್ತವಾಗಿ ಪುತ್ತೂರಿನ ಪ್ರತಿಷ್ಠಿತ ಸಂಸ್ಥೆ ಆಗಿರುವಂತಹ ದ್ವಾರಕಾ ಕನ್ಸ್ಟ್ರಕ್ಷನ್ ಚೇರ್ಮನ್ ಕೇಳಿಕೊಂಡಿದ್ದಾರೆ. ತುಂಬಾ ಸಂತೋಷದಿಂದ ಭಾಗವಹಿಸಿದ್ದಾರೆ, ಹೇಳಿಕೆ ಸರಿಯಾಗಿ ಬಂದಿದ್ದಾರೆ. ಅವರನ್ನ ಈ ಕ್ಷೇತ್ರದ ವತಿಯಿಂದ ಮತ್ತೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಎಲ್ಲ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಇಲ್ಲಿನ ಈ ಪಂಚಮುಖಿ ಆಂಜನೇಯ ಸನ್ನಿಧಿಯ ಬ್ರಹ್ಮಕಲಶೋತ್ಸವದ ಕಾರ್ಯಾಲಯದ ಉದ್ಘಾಟನೆ ಆಗಿದೆ. ಒಂದು ಅವಿನಾಭಾವ ಸಂಬಂಧ ಈ ಕಾರ್ಯಾಲಯ ಉದ್ಘಾಟನೆ ಇವತ್ತಿನ ರಾಮನವಮಿ ಮತ್ತು ಪಂಚಮುಖಿ ಆಂಜನೇಯ ಕ್ಷೇತ್ರ ಮತ್ತು ಉದ್ಘಾಟನೆ ಮಾಡಿದ ನಾನು. ಬಹುಶಃ ಇಷ್ಟೆಲ್ಲ ಹಿರಿಯರ ಮಧ್ಯೆ ನನ್ನನ್ನು ಯಾಕೆ ಇವರು ಆಯ್ಕೆ ಮಾಡಿದರು ಅಂತ ಯೋಚಿಸುವಾಗ ನನಗೆ ಅನಿಸಿದ್ದು ಬಹುಶಃ ರಾಮನ ಪ್ರೇರಣೆ ಅಂತ ಅನಿಸ್ತದೆ. ನಾನು ಪ್ರತಿನಿತ್ಯ ಮನೆಯಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಪಾರಾಯಣ ಮಾಡುವನು. ಬಹುಶಃ ದಿವಸಕ್ಕೆ 2 ಅಥವಾ 3 ಅಧ್ಯಾಯ ನಾನು ಪ್ರತಿನಿತ್ಯ ರಾಮಾಯಣವನ್ನು ಪಾರಾಯಣ ಮಾಡ್ತೇನೆ. ಬಹುಶಃ ಈ ಪಾರಾಯಣದ ಫಲ ಮತ್ತು ಆಂಜನೇಯನ ಪ್ರೇರಣೆ ಈ ಎಲ್ಲ ಸೇರಿ ಇವತ್ತು ನನ್ನಂತಹ ಒಂದು ಚಿಕ್ಕವನಿಗೆ ಅಚ್ಚುತನ್ನ ಮೊನ್ನೆ ನನ್ನನ್ನು ಕರೆಯುವಾಗ ನಂಗೆ ಅನಿಸಿತು ಹಾಗೆ ಹಿರಿಯರು ಎಲ್ಲ ಇದ್ದಾರೆ, ನಾನು ಯಾಕೆ ಅಂತ. ಸೊ ಬಂದಿದ್ದೇನೆ. ರಾಮನ ಪ್ರೇರಣೆಯಂತೆ ಹನುಮನ ಪ್ರೇರಣೆಯಂತೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ. ಎಲ್ಲ ಕೆಲಸಗಳು ಇಲ್ಲಿನ ಏನೋ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿ ಇರ್ಬೋದು, ಮತ್ತು ಮುಂದಿನ ಬ್ರಹ್ಮಕಲಶದ ಸಂಭ್ರಮ ಇರ್ಬೋದು, ಮುಂದಿನ ಎಲ್ಲ ಕೆಲಸಗಳಿಗೆ ಶ್ರೀರಾಮ ಪಂಚಮುಖಿ ಆಂಜನೇಯ ಸಂಪೂರ್ಣ ಆಶೀರ್ವಾದವನ್ನು ಮಾಡಲಿ ಮತ್ತು ವಿಜೃಂಭಣೆಯಿಂದ ಕಂಡು ಕೇಳರಿದ ರೀತಿಯಲ್ಲಿ ಇದು ನಡೆಯುವಂತಾಗಲಿ. ಇದೊಂದು ನಮ್ಮ ಸಮಾಜಕ್ಕೆ, ನಮ್ಮ ಹಿಂದೂ ಸಮಾಜಕ್ಕೆ ಪ್ರೇರಣೆಯನ್ನು, ಆಂದೋಲನವನ್ನು ನೀಡುವಂತಾಗಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತಾ ಬೇಡ್ಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ರಾಮನವಮಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ರಾಮಜಪಯಾಗ, ನಾರಿಕೇಳ ಸಮರ್ಪಣೆ, ರಾಮಜ್ಯೋತಿ ಮತ್ತು ಬ್ರಹ್ಮಕಲಶದ ನಿಮಿತ್ತ ಕಾರ್ಯಕ್ಕೆ ವೇಗ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಾಲಯದ ನೂತನವಾಗಿರ್ತಕ್ಕಂಥ ಉದ್ಘಾಟನೆಯನ್ನು ನಮ್ಮ ಸಾಮಾನ್ಯ ಗೌರವಾನ್ವಿತರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಭಟ್ರ ದಿವ್ಯಹಸ್ತೆಯಿಂದ ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಗೊಂಡಿರ್ತಕ್ಕಂಥ ಕಾರ್ಯಾಲಯ ನಮ್ಮೆಲ್ಲ ಕಾರ್ಯಗಳಿಗೆ ಶಕ್ತಿ ಮತ್ತು ವೇಗವನ್ನು ಕೊಡಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಹಾಗಾಗಿ ಕಾರ್ಯಾಲಯದಲ್ಲಿ ಕಾರ್ಯ ವೇಗ ಪಡಿಬೇಕು ಅಂತಾದರೆ ನಮ್ಮ ಕಾರ್ಯದ ಯೋಜನೆಗಳ ವಿಸ್ತಾರಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿ ತುಂಬಬೇಕು. ಹಾಗಾಗಿ ನಾನು ಅಚ್ಯುತ್ ಮೂಡಿತಾರ್ ಇಲ್ಲಿಯ ಧರ್ಮದರ್ಶಿಗಳು ಅವರು 1 ಲಕ್ಷ ರೂಪಾಯಿಗಳನ್ನು ಇಲ್ಲಿಗೆ ಕೊಡಬೇಕು ಅಂತ ವಿನಂತಿ ಮಾಡಿದ ಮೊದಲ ರಸೀದಿಯನ್ನು ಅವರಿಗೆ ಕೊಡ್ತೇನೆ. ಬಂದಿರತಕ್ಕಂಥ ನಾವೆಲ್ಲರೂ 1,1,000 ರೂಪಾಯಿಗಳ ಕಲಶಗಳನ್ನು ಸ್ವೀಕಾರ ಮಾಡಬೇಕು. ಆ ಕಲಶವನ್ನು ರಸೀದಿಯನ್ನು ನಾವೇ ಕೊಡುವಂಥ ಕೆಲಸ ಕಾರ್ಯಗಳು. ಹಾಗಾಗಿ ಕಾರ್ಯಾಲಯದ ಕಾರ್ಯದ ವಿಸ್ತಾರಕ್ಕೆ ಮತ್ತು ಕಾರ್ಯಕ್ಕೆ ಪ್ರೇರಣೆಯಾಗಿ ಶಕ್ತಿ ತುಂಬುವಂಥ ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣವು ಇಲ್ಲಿಂದ ಆಗಲಿ ಅಂತ ಹಾರೈಸ್ತಾ ಈ ಯಾಗ ಮತ್ತು ಜ್ಯೋತಿ ಮತ್ತು ಬ್ರಹ್ಮಕಲಶ, ನಾರಿಕೇಳ ಸಮರ್ಪಣೆ ನಮ್ಮ ಯೋಜನೆಗಳಿಗೆಲ್ಲ ಮೀರಿ ಇವತ್ತು ಜನಾಕರ್ಷಣೆಯನ್ನು ಪಡೀತಾ ಇದೆ. ಜನ ಸಂಪೂರ್ಣವಾಗಿ ಗ್ರಾಮಗಳಲ್ಲಿ ನಮ್ಮ ಜೊತೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಗೋಪಾಲಕೃಷ್ಣ ಭಟ್ರು ಹೇಗೆ ಮನಸಾ ಇಚ್ಛೆಯಿಂದ ಹೇಳಿದ್ರೆ ಇದೊಂದು ಭೂತ ಆಗಲಿ ಅಂತ ಹೇಳುವಂಥ ಆ ರೀತಿಗಳು ರಾಮನ ಅನುಗ್ರಹದಿಂದ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಅತ್ಯಂತ
ಪ್ರೀತಿಪೂರ್ವಕವಾಗಿ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ